హాయ్ 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 రక్షిత్ హాయ్ ఏం చల్లారు చాండి దాని ಲೇಟ್ ಅಂಡಿ ಒಂಚೂರು ಬೆದರಾಗ್ಬೋದಿತ್ತು ಅಂಚೆ ಲೇಟ್ ಗುಡ್ ಮಾರ್ನಿಂಗ್ ಅವೇರಿ ಗುಡ್ ಮಾರ್ನಿಂಗ್ ಆಯ್ನು ಇತ್ತೆ ಬಲ್ಪಾಂಡ ಉಲ್ಲರೆ ಉಲ್ಲ ಉಲ್ಲ ಹಾಯ್ ಸಿಂಪಲ್ ಅಣ್ಣ ಹಾಯ್ ಹಾಂ ಗುಡ್ ಈವ್ನಿಂಗ್ ರಕ್ಷಿತ್ ಹಾಯ್ ಅಂತ ಸುಶಾಂತ್ ಜ್ಯೂಸ್ ಬೋರ್ಡ ಜ್ಯೂಸ್ ಬೋರ್ಡ್ ಸಿಂಪಲ್ ಅಣ್ಣ ಎಂತ ಕೇಳೋದು ಏನಾಯಿತು ಸುಶಾಂತ್ ಹಾಯ್ ಅಂತ ರಕ್ಷಿತ್ ಪನೋಡಿ ಸುಶಾಂತ್ ರಕ್ಷಿತ್ ಉಳ್ಳಾರ ಹಾಯ್ ಪನ್ನಿ ಹಾಂ ಹಾಯ್ ಪನ್ಯ ಗೊತ್ತಾನ ಹಾಯ್ ಪನ್ನಿಂದು ಸೌಮ್ಯ ಹಾಯ್ ಸೌಮ್ಯ ಎಂಚೊಲ್ಲರು ಕೇನುಡತ ರಕ್ಷಿತ್ನ ಡಿ ಪಿ ಚೇಂಜ್ ಆತನು ಯಾಲ್ಲ ಬರ್ಪೆದೇನೆ ಬಲೆ ಬಲೆ ಒಂಜಿ ಪಾತೆರಲ್ಲೆತ್ತಾರ ಜ್ಯೂಸ್ ಬೋರ್ಡ ಬಂದೆ ಇತ್ತೆ ಜ್ಯೂಸ್ ಬೋರ್ಡ ಕುರ್ಕುರೆ ಬೋರ್ಡ ಅವು ಪನ್ನೆ ಲೆತ್ತು ಜಿಡ ಮಲ್ಲೆಜ್ಜಿ ಜ್ಯೂಸ್ ಬೋರ್ಡ ಕುರ್ಕುರೆ ಬೋರ್ಡ ಕೋಡೆ ಪಂಡತ ನೇಮ್ಲ ಡಿಪಿಲ ಚೇಂಜ್ ಮಲ್ಪ ಅಂದ್ ಸೋಕ್ತೋಜುನಿ ಬಾವೇರ್ನ ಅಜ್ಜಿರು ಬಾವೇರ್ನ ಅಜ್ಜರ್ನ ಸಾವು ಬೇಜಾರ್ಡು ಜಾಸ್ತಿ ತಿನ್ಯಾರ ಆಯ್ಜಿ ಐನು ಪರೋಟ ತಿನ್ನಿ ಓ ಅವು ಯಾವ ಜಾತ್ ಐನು ಯಾವತ್ತ ಕೊರ್ಲೆ ಬನ್ನೊಂದುಲ್ಲ ಸುಶಾಂತ್ ಅಂದೆ ಅಂದಿ ದೇತಲ್ಲವೇ ಎಂಕ ಬರ್ಚಿ ಮೂಜಿಲೋಟ ಚಾಪರಿ ಅವೇ ಯಾವ ಎಂಕ ಅಂದೆ ಯಾವ ಯಾವ ಮೂಜಿಲೋಟ ಎತ್ಲ ಯಾವ ಒಂದು ಆಯ್ಕೆ ಬರ್ಪುಜಿ ರವಿ ಅಣ್ಣನ ಆಗ್ತಾ ಇದ್ದಾರೆ ಎಲ್ಲಿದ್ದಾರೆ ರವಿ ಅಣ್ಣನ ಆಗ್ಲಿಕ್ಕೆ ನಿಮ್ಮ ಮಂಡೆ ಹಾಯ್ ರವೀಂದ್ರ ಬ್ರೋ ಅಂತ ರಕ್ಷಿತ್ ಓನ್ಲೇ ರೀ ರವೀಂದ್ರ ಅಣ್ಣೆ ಜ್ಯೂಸುಗು ಲೂಸ್ ಅಂದು ಚೂರು ರವೀಂದ್ರ ಬ್ರೋ ಈರ್ದಾನೆ ಮೂಲು ಇರೇನು ಗುದ್ದು ಎತ್ತಿದ್ದುಲ್ಲಿ ರಕ್ಷಿತ್ ಇಜ್ಜನ್ನ ಕ್ಲೈಂಬೂರಲ್ಲಿ ಎತ್ತಾಳ ಶಾಂತಿ ಅಕ್ಕ ನಗ್ತಿದ್ದಾರೆ ಹೌದಾ ನಗ್ಲಿ ನಗ್ಲಿ ಕುರ್ಕುರೆ ತಿನ್ನಲಿ ಇರೆಗ್ ಆರು ಬತ್ತಿನ ಗೊತ್ತಾಯ್ತು ಜ್ಯೂಸ್ ಕರ್ಲೆ ಒಂದೊಂದುಲ್ಲೇರು ಸುಶಾಂತ್ ರವೀಂದ್ರ ಬ್ರೋ ಚಾಂಡಿಕೆ ಅನ್ನೊಂದುಲ್ಲೇರು ಓ ಒಲ್ಲೇರಿ ನಿಕ್ಲ ಅಜ್ಜಿಯರು ಲೈಕ್ ಕೊರ್ಲೆ ಮಾರ ನಿಕ್ಲ ಮಂಡೆ ದೀಪಿದುಲೆ ಖಾಲಿ ಅಂಡಿ ಜ್ಯೂಸು ಖಾಲಿ ಅಂಡ ಅವೇ ನನಗೆ ಅಯ್ಯೋ ರಟ್ಟು ಓ ಉಂಡು ಲಗಾಡಿ ರವೀಂದ್ರಣ್ಣ ಹಾಯ್ ಹಾಯ್ ಎಂಚೊಲ್ಲರು ಚಾಂಡೆ ಶಾಂತಿ ಅಕ್ಕ ನಮಸ್ತೆ ಲೈಕ್ ಥ್ಯಾಂಕ್ ಯು ರವೀಂದ್ರ ಅಣ್ಣ ಸಿಂಪಲ್ ಅಣ್ಣ ಹಾಯ್ ಅಂತ ರವೀಂದ್ರ ಅಣ್ಣ ಜ್ಯೂಸು ಸರಿಜ್ಜಿ ಪೋಂಡ ಅಲ್ಲೇ ಯಾರೇನ ಮೆಸೇಜ್ ಇತ್ತೆ ಶೋ ಒಂದುಂಡಿರಿ ಆರು ಬತ್ತನೇ ಇತ್ತೆ ಅಂಡ ಬಾಸೆಜ್ಜ ಅಂದನ ರಕ್ಷಿತ್ ಬ್ರೋ ಹಾಯ್ ಅಂತ ರವೀಂದ್ರ ಅಣ್ಣ ರವೀಂದ್ರ ಬ್ರೋ ಹಾಯ್ ಅಂತ ರಕ್ಷಿತ್ ರವೀಂದ್ರ ಅಣ್ಣ ಒಂದು ತುಲೆ ಸ್ಕ್ರೀನ್ ತುಲವೇ ಪೂರಾ ಇರಗ ಬೋರ್ಡ್ ನಾನು ಪಾರ್ದೆ ರವಿ ಅಣ್ಣ ಹಾಯ್ ಸಿಂಪಲ್ ಹೇಳ್ತಾ ಇದ್ದ ರವಿ ಅಣ್ಣ ಹಾಯ್ ಅಂತ ಸಿಂಪಲ್ ಹೇಳ್ತಾ ಇದ್ದಾರೆ ಹೌದಾ ಇನಿ ಸ್ಕೂಲ್ ಡೇ ಕಾಲೇಜ್ ಅಣ್ಣನ
ಅಂದ ಇದು ಸಾರಿ ತುತ್ತದಾರ ಎಡ್ಡೆ ವಿಷಯ ಓ ದೇವರೇನೆ ಈ ರವೇನೆ ಒಂಜಿ DP ಬಾರ್ದು ಹುಡುಗಿ ಸಾರಿ ತುತ್ತದ ಸೌಮ್ಯ ಚಾಪರಿಯರಕೇನು ರವೀಂದ್ರ ಅಣ್ಣದಾನೆ ಮನಿ ಪೂಜರು ರವೀಂದ್ರ ಅಣ್ಣ ಬೆಚ್ಚುಡ್ಲ ರವೀಂದ್ರ ಅದಗಟ್ಟೆ ಸೌಮ್ಯ ನಗ್ತಾ ಇದ್ದಾರೆ ಅಂತ ಸಿಂಪಲ್ ಅಣ್ಣ ರವೀಂದ್ರ ಅಣ್ಣ ಬೆಚ್ಚುಡ್ಲೇರ ಅಂತ ಕೋಡೆದ ಬೆಚ್ಚನಿಂದ ದೆಪ್ಪುವೇರ ಓಯ್ ಓ ದೇವರನ್ನ ಮಾತಾಡಿ ಗೈಸ್ ಮಾತಾಡಿ ಕುರ್ಕುರೆ ಬೇಕಾ ಚಿಪ್ಸ್ ಬೇಕಾ ಏನಾದರೂ ಮಾತಾಡಿ ರಕ್ಷಿತ್ ಬಗ್ಗೆ ವಿಶೇಷ ಸಿಂಪಲ್ ಅಣ್ಣ ವಿಶೇಷ ಸುಶಾಂತ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ ಬಾಸಿ ಅಂತ ಹೇಳ್ತಾ ಇದ್ದಾರೆ ಹೌದಾ ಅವ್ರು ಯಾಕೆ ಹಾಗೆ ಹೇಳುದು ಲೇಟ್ ಲೈವ್ ರವೀಂದ್ರ ಅಣ್ಣ ಇಂಕ ರವೀಂದ್ರ ಬ್ರೋ ಬೆಚ್ಚ ಓರ್ಚಿ ಇರ್ಮೂಲು ಬೆಚ್ಚ ಚಾ ತಿಕ್ಕು ಬೊಕ್ಕ ದಾಲ ಸಿಕ್ಕಂದು ಬನೊಂದುಲ್ಲೆರ್ ಪಲ್ಲೆ ಕೇನ್ಗ ಬನೊಂದುಲ್ಲೆರ್ ರಕ್ಷಿತ್ ಚಾಂಡ ಅಣ್ಣ ಕೇನೊಂದುಲ್ಲೆರ್ ಸೌಮ್ ಹಾಯ್ ಮುದ್ದು ಅಲ್ಲ ಬರ್ತಿರ್ಬೇಕು ಲೈವ್ಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಲೈಕ್ ಕೊಡಿ ಆಂಡೆ ಬೇಲೆ ಯಾನಿತ್ತು ಜಿ ಶಾಂತಕ್ಕ ಯಾನಿತ್ತು ಶಾಂತ ಸಿಸ್ಟರ್ ಹಾಯ್ ಅಂತ ರಕ್ಷಿತ್ ಹಾಯ್ ರಕ್ಷಿತ್ ಅಂತ ಶಾಂತ ಸಿಸ್ ಹಾಯ್ ಅಂತ ನಮ್ಮ ಉಡುಪಿಯ ಒಬ್ರು ಡಾನ್ ಅವರು ಹೇಳ್ತಾ ಇದ್ದಾರೆ ಚಾ ಅಂಡೆ ರಕ್ಷಿತ್ ಅಂತ ಶಾಂತಕ್ಕ ಹಾಯ್ ರವೀಂದ್ರ ಬ್ರೋ ಅಂತ ಶಾಂತಕ್ಕ ಸೌಮ್ಯ ಬ್ಲೂ ಕೊರ್ಲೆ ಸೌಮ್ಯ ಬ್ಲೂ ಇಜ್ಜ ಕೊಟ್ಟ ಬ್ಲೂ ಕೊಡ್ತಿದ್ದೇನ ಕೊಡ್ತೆ ಬನ್ಪುನ ಆರ್ನ ಲೈವ್ಡ ಸೌಮ್ಯ ಸಿಸ್ ಹಾಯ್ ಅಂತ ರವೀಂದ್ರಣ್ಣ ದೂರ ಪೋಯಿನಿ ಯಾನ ಬೆದ್ರ ಹೋದಿತ್ತೆ ಶಾಂತಕ್ಕ ದಾದ ಪರ ಒಂದು ಕುರ್ಕು ಚಾಂಡ್ ಇರ್ನಾಂಡೆ ಶಾಂತ ಶಿಷ್ಟ ಅಂತ ವಂಡರ್ಫುಲ್ ಥ್ಯಾಂಕ್ ಯು ಉಡುಪಿಯ ಡಾನ್ ಅವರು ಹೇಳ್ತಾ ಇದ್ದಾರೆ ಕಿರಣನ್ನ ಓ ದೇವರನೆ ಓ ಕಿರಣನ್ನ ಏತು ದೂರ ಪೋತೀನಿ ಇರೆನ್ನ ಗೂಗಲ್ ಡೇ ಸರ್ಚ್ ಮಾಡ್ಬೋಡ ಅರೇನ ಲೈವ್ ಹುಡುಗಿ ಓ ಜೀಸಸ್ ಅಂತ ಕನ್ನಡಕ್ಕ ದೀಲಿ ರಕ್ಷಿತ್ ಬಂದರು ಶಾಂತಕ್ಕ ಮುದ್ದು ಅವರು ಹೇಳ್ತಾ ಇದ್ದಾರೆ ಹೌದಾ ಅವರಿಗೆ ಭಾಷೆ ಇಲ್ಲ ಗಮ್ಮತ್ತಿಂಡ ಅಂದಿ ಗಮ್ಮತ್ತಿಂಡೆ ಆತ ಜೀವನದಲ್ಲಿ ಶಾಂತಕ್ಕ ಶಾಂತ ಸಿಸ್ ಅಂತ ಕಿರಣ ಅನ್ನ ಫ್ಯಾಂಟಾಸ್ಟಿಕ್ ಥ್ಯಾಂಕ್ ಯು ಎಲ್ಲ ದೀಪೆ ಶಾಂತ ಸಿಸ್ಟರ್ ಅಂತ ರಕ್ಷಿತ್ ಹಾಯ್ ಕಿರಣ್ ಬ್ರೋ ಅಂತ ಶಾಂತಕ್ಕ ಕಿರಣ್ ಬ್ರೋ ಹಾಯ್ ಅಂತ ರವೀಂದ್ರ ಅಣ್ಣ ದಾನೆ ಅಪರೂಪ ಕಿರಣ್ ಬ್ರೋ ಅಂತ ಕೇಳ್ತಿದ್ದಾರೆ ಶಾಂತಕ್ಕ ಸಿಂಪಲ್ ಅನ್ನೆ ಬೋಲ್ ಮಾಯರ್ ರವೀಂದ್ರ ಅಣ್ಣ ಹಾಯ್ ಅಂತ ಕಿರಣಣ್ಣ ಯಾನ್ ದಾದ ಕೇಂಡಿರಿಗೆ ಕಿವಿಗೆಂಜಿರಿಗೆ ಫ್ಯಾಬ್ಲೆಸ್ ಥ್ಯಾಂಕ್ ಯು ಶಾಂತಕ್ಕ ಭಾಷೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಪರೂಪ ಅಂಡ ಎಡ್ಡೆ ಇಂಚಿನ ಮಂಡಿ ಇರಿ ನೇತ ನಾಡಿಯೇ ಗೊತ್ತುಂಡು ಇರಿ ಇಜ್ಜಾರೆ ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ ನಾವು ರಕ್ಷಿತ್ ಮನೋದಿಲ್ಲ ಶಾಂತಕ್ಕ ಓ ಅಂತ ಹೇಳ್ತಿದ್ದಾರೆ ಕಿರಣಣ್ಣ ಈ ಒಂದು ದಾಯ ಪ್ಯಾಕೆಟ್ ಉಡೆಪರ ಸುಮಸಿಸ್ ಹಾಯ್ ಅಂತ ರವೀಂದ್ರಣ್ಣ ಸುಮಕ್ಕ ಬರ್ತೀರಿ ಇಜ್ಜಾತ ಎಕ್ಸಲೆಂಟ್ ಥ್ಯಾಂಕ್ ಯು ಯಾಕೆ ಕಿರಣ್ ಬ್ರೋ ಅಂತ ಶಾಂತಕ ನಾಗೇಶ್ ಅಣ್ಣ ಹಾಯ್ ಏರ್ಲ ಇಜ್ಜಿರ್ ಚಾಡ ಇರ್ನಾಂಡಿಗೆ ಏನೊಂದಿಲ್ಲ ರವೀಂದ್ರಣ್ಣೆ ನೆಕ್ ದಾದ ಆತಣ್ಣಿನಿಗೆ ಏನೊಂದಿಲ್ಲ ಶಾಂತಕ್ಕ ಆರೇನು ಗೂಗಲ್ಡ್ ನಾಡೋಡ ಓಕೆ ನಾಡ್ಗ ಸಿಕ್ಕುವೇರು ರವೀಂದ್ರ ಅಣ್ಣನ ಆಗ್ತಿದ್ದಾರೆ ಸಚಿನ್ ಅವ್ರು ಬಂದರು ಹಾಯ್ ಸಚಿನ್ ಅವರೇ ಹೇಗಿದ್ದೀರಾ ಯವ್ವಾ ಇರು ತೆಲಿಪುಚ್ಚಿ ರವೀಂದ್ರ ಅಣ್ಣ ಇಂಕ ಪಂಡ ಉಂಟದು ಮೇರೆ ಸಿಂಪಲ್ ಅಣ್ಣೆ ಒಲ್ತು ಬರ್ಬೇರಿಂದ ಗೊತ್ತಾಗ್ತಿ ಬೆಸ್ಟ್ ಥ್ಯಾಂಕ್ ಯು ಲೈಕ್ ಕೊರಿಯ ಥ್ಯಾಂಕ್ ಯು ಸುದೀಪಣ್ಣ ಅಲ್ಲೇ ಸುದೀಪಣ್ಣೆ ಬರ್ತೀರ ಎನ್ನ ಲೈಕು ಥ್ಯಾಂಕ್ ಯು ಸುದೀಪಣ್ಣ ಬಾಕಿ ಬಾಕಿದಕ್ಕಲ್ನ ಮೆಸೇಜ್ ಮಲ್ತುಜೆಂಡ ಬಾಕಿದಕ್ಕಲ್ ಮೆಸೇಜ್ ಮಲ್ತುಜಿಡ ಕೇನು ಜರತಿ ಇರ್ಲ ಕೇನುವೆ ಸುಶಾಂತ್ ಇರು ಒಡೆಗ್ಲ ಬುಚ್ಚಿ ಮೂಲೆ ಇಪ್ಲೆ ಇರೇನು ಪಿನ್ ಮಲ್ ಕೇಂಡ ಪಿನ್ ಮಲ್ಪೆ
ಗುಡ್ ಗುಡ್, ಥ್ಯಾಂಕ್ ಯು. ಸುದೀಪ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ, ಹಾಯ್ ಬ್ರೋ ಅಂತ ರಕ್ಷಿತ್. ರವೀಂದ್ರಣ್ಣ ಆಪ್ಜಿಂಕ ಅವನು ಓದರ ಅಂಜು ಬೈದಂಡಾಗೇನೊಂದುಲ್ಲೇರು ಶಾಂತಕ್ಕ ಬಾಯ್. ಸಚಿನ್ ಹೋಗುದಾ ಇರಿ ಮಾರೆ ನೀವೆಂತ ನೀವು. ಹಾಯ್ ಸುದೀಪ್ ಅಂತ ಶಾಂತಕ್ಕ. ಚಾಂಡೆ ಇರೇನಾ ಎನ್ನ ಅಣ್ಬನೊಂದುಲ್ಲೆ ರಕ್ಷಿತ್. ಚಾಂಡೆ ಸುದೀಪ್ ಅಂತ ಶಾಂತಕ್ಕ. ರವೀಂದ್ರಣ್ಣ ಹಾಯ್ ಅಂತ ಸುದೀಪ್ ಅಣ್ಣ. ಚಿಪ್ಸ್ ತಿಂತಾ ಇದ್ದಾರೆ ಹೌದು ಶಾಂತಕ್ಕ ಅಂತ ಸುದೀಪ್ ಅಣ್ಣ. ನೈಸ್ ಲೈವ್, ಥ್ಯಾಂಕ್ ಯು. ಚಿಪ್ಸು ಒಂಜಿ ಜೋಪಾನ ಸುದೀಪಣ್ಣ. ಚಾಂಡಿಗೆ ಏನಂತಲ್ಲ ರವೀಂದ್ರಣ್ಣ ಲೈಕ್ ಕೊಡಿ ಅಂತ ಶಾಂತಕ್ಕ. ರಕ್ಷಿತ್ ಅಂತ ಸುಶಾಂತ್ ಇದ್ದೀರಾ ಮಾತಾಡಿದ್ರೆ. ಸೌಮ್ಯ ಉಲ್ಲಾರ ಪಕ್ಕ ಲೆತ್ತಜಿ ಬಂಡ್ರಲ್ಲಿ ನಿಕ್ಲೆ ನೆಂಚಿನ ಒಂದೇ ಲೆಪ್ಪನ ಲೆತ್ತಜಿ ಒಂದು ಫ್ಯಾನ್ ತಿರ್ಗಾವಡಲ್ಲ ಈತ ಬಂಗಾಲತ್ತ ನಾರ ನೆರಿಯರ ಬರ್ಸ ಉಂಡೆ ಹಂಚಿಕೆನೊಂದಿಲ್ಲೇರು ಹೌದಂತೆ. ಇದ್ಯಾರು ಮಾರೆ ಪಿನ್ ಐಡಿ ಸಬ್ ಮಾಡಿ ಎಲ್ಲರೂ ಅಂತ ಹೇಳ್ತಿದ್ದಾರೆ. ಸುಶಾಂತ್ ಚೂರು ಬ್ಯುಸಿ ಉಳ್ಳೆ ಕುಡ್ಲಾಡುಲ್ಲೆ ಬಂಟ್ವಾಳ ಫಂಕ್ಷನ್ ಹೋದ್ ಬರ್ತೀನಿ ಅಂದೆ ಎಡ್ಡ ವಿಷಯ ಹೌದಾ ಅಂತ ಹೇಳ್ತಿದ್ದ. ಬರ್ಸ ಉಂಡೆ ಹಂಚಿ ಅಂತ ಎಂಕಲ್ನೂರು ಡಿಜ್ಜಿ ಒಂಚಿ ಶಾಂತ ಸಿಸ್ಟರ್ ಅಂತ ರಕ್ಷಿತ್. ರವೀಂದ್ರಣ್ಣ ಚಾತ್ ಜಿ ಕುಡ್ಲಾಡುಲ್ಲೆ ಪನಂದುಲ್ಲೆ ಸುದೀಪಣ್ಣ. ಇಷ್ಟ ಆದವರು ಸೂಪರ್ ಚಾಟ್ ಮತ್ತು ಮೆಂಬರ್ಶಿಪ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಅಂತ ರಕ್ಷಿತ್. 2 ದಿನ ಅಂಡ ಬರ್ಸ ಇಜ್ಜಿ ಅಂದ್ ಇನಿ ಜೋರು ಗಮ್ಮತ್ ಇತ್ತಂಡು ಮುದ್ದುಗ ಭಾರಿ ಜೋರುಂಟು ಸೌಂಡ್ ಅಂದಿ ಇನಿ ಗಮ್ಮತ್ ಇತ್ತಂಡು. ಓ ಅಂದೆ ಓಕೆ ಒಂದೊಂದು ರವೀಂದ್ರಣ್ಣ ಕೇನುಜ್ಜಿ ಬಸ್ಸುಟ್ಟುಲ್ಲ ಅಂದೆ ರಕ್ಷಿತ್ ಅಂತ ಶಾಂತಕ್ಕ. ಬೊಕ್ಕದ ಲೈವ್ ಜಾಯಿನ್ ಅಪ್ ಬಿಸಿ ಓಕೆ ಸುದೀಪಣ್ಣ. ಏರ್ನೇ ರಕ್ಷಿತ್ ಸೂಪರ್ ಚಾಟ್ ಅಂತ ಶಾಂತಕ್ಕ. ಪೂರ ದೂರ ಬರ್ತೀರಿ ಎನ್ನ ಲೇಟ್ ಲೈವ್ ಇಂದ ಏರ್ಲ ಇದ್ದೀರಿ ಪಾಪಿಲಿ. ಓ ಬಲಣ್ಣ ಬಲಕ್ಕ ಬೋಡ 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 10 ರೂಪಾಯಿ ಕೊಂಚ 10 ಪೋಡು ಮುದ್ದು ಚಾನಲ್ಗೆ ಶಾಂತ ಸಿಸ್ಟರ್ ಅಂತ ರಕ್ಷಿತ್. ಬೇಡ ಬೇಡ ಮೀಟ ಆಯರತ್ತಣ ಅಂದಿಯ ಶಾಂತಕ್ಕ ಮೀಟ ಆಯರತ್ತು ಅಂಚ ಹೋಯ್ ಬೇಡ ಬೇಡ ಅಂತ ರಕ್ಷಿತ್. 10 ರೂಪಾಯಿ 10 ರೂಪಾಯಿ ಆರ್ನ ಮೋನ ಆತಜ್ಜಿ ಮಾರ ಇತ್ತೆ ದಾದ ಇರ್ನ ಮಂಡೆನ ಏನಂದ್ರೆ ಚಿಪ್ಸ್ ಸೇಲ್ ಮಾಡ್ತಾ ಇದ್ದಾರೆ. ಹೌದು ಬೇಕಾ 10 ರೂಪಾಯಿ 10 ರೂಪಾಯಿ ಚಿಪ್ಸ್ ಅಲ್ಲ ಮರ ಅದು ಅದೆಂತ ಅಯ್ಯ ಪೋಂಡು ಬನ್ನಿ 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 ಬೇಗ ಬೇಗ ಬನ್ನಿ. ಶಾಂತ ಸಿಸ್ಟರ್ ಮುನ್ನೆಚ್ಚರಿಕೆ ಕೊರ್ನಾ. ಓ ಅಂಚನಾ ಎಡ್ಡ ವಿಷಯ ರಕ್ಷಿತ್. ದೇವರಿಗೆ 100 ವರ್ಷ ಆಯುಷ್ಯ ಆರೋಗ್ಯ ಕೊರ. ಬನಾನಾ ಚಿಪ್ಸ ಅತ್ತಿ ಚಿಪ್ಸ್ ಅತ್ತೆ ಬೇಸ ಅಯ್ಯೋ ಪೋಂಡು ಪೂರ ಬಿಂಗ್ ಅತ್ತು ಕುರ್ಕುರೆ ಎಸ್ ಎಸ್ ಕುರ್ಕುರೆ ಯಾನ್ ಪೋಪೆ ದೂರ ಸುಶಾಂತ್ ಉಂತ್ಲಿ ಇರು ಓಡ ಇರು ಪೋರ ಬೈದನ. ಓ ಅಂಚ ರಕ್ಷಿತ್ ಮನಂದ್ಲ ಶಾಂತಕ್ಕ. ದೇವರೇ ದೇವರ ಬರ್ಪುಜರಿತ್ತೆ ಆನುಲ್ಲೆ ಮಲ್ಲೆ ಎನ್ನಡ ಮಲ್ಲೆ ದಾದತ್ತನ್ನಲ್ಲ ಎನ್ನಡ ಮಲ್ಲೆ ಸಪೋರ್ಟ್ ಮಾಡಿ. ಹೌದು ಶಾಂತ ಸಿಸ್ಟರ್ ಬೊಕ್ಕ ದಾದ ವಿಶೇಷ ಬಡ ಚೂರು ಬೊಕ್ಕನಿಗೆ ಆಸೆ ಬಾಡಿ ಆಡ ಚೂರು ದಕ್ಕೊಡ ಚೂರು ನಿಕ್ಲೆ ದಕ್ಕೊಡ ಅಂಜು ಓಡಬೋತು ನೀನು ಆರು ಏನನೇ ಕಡೆ ಒಂಜಿ ಪಂಡೇರಿ ಬೇಡ 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 ಬೇಕು 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 ಬೇಡ ಹೇಳ್ಬಾರ್ದಾ ಬೇಕು ಹೇಳ್ಬೇಕು ಎಂತ
ಯಾನ್ ದಾದಿ ಯಾನ್ ಫೀವರ್ ಮೇರ್ನ ಇಂಚಿನಿ ಓ ಸುಶಾಂತ್ ಸರಿ ಬನ್ನಿ ದಾದಾ ಬನ್ನದ ಆಗ್ತದೆ ಎಂಕ್ಲ ಎಂಕ್ಲ ನಿಖಲ್ನ ಜವಾನೇರ್ನ ರಕ್ಷಿತ್ ವನಂದುಲ್ಲೇರ್ ಶಾಂತಕ್ಕ ದಾದಾ ವರಬೋಡು ಪನಂದುಲ್ಲೇರು ಸುಶಾಂತ್ ಇರು ಪಂಡಲ ಆಪುಂಡು ಶಾಂತ ಸಿಸ್ಟರ್ ವನಂದುಲ್ಲೇರು ರಕ್ಷಿತ್ ಬೆಲೆ ಗೈಸ್ ಬೆಲೆ ಅಲೆ ಬತ್ತೇರು ಬಲೆ ಗೈಸ್ ಪನ್ನಾಗ ನಮ್ಮನ ಆರ್ಡ್ ಬ್ರದರ್ ಬತ್ತೇರು ಬಲೆ ಆರ್ಡ್ ಬ್ರದರ್ ಬೊಡೆ ಕುರ್ಕುರೆ ಬೊಡೆ ಜ್ಯೂಸ್ ಬೊಡೆ ರಕ್ಷಿತ್ ಅಂತ ಶಾಂತಕ್ಕ ಜ್ಯೂಸ್ ಮಾತ್ರ ಪಡ್ದಾಂಡ್ ಬೋಡನ್ನ ಕುರ್ಕುರೆ ಉಂಡು ಬೋಡ ಆರ್ ಡಿ ಬ್ರೋ ಹಾಯ್ ಅಂತ ರವೀಂದ್ರಣ್ಣ ಹಾಯ್ ಆರ್ ಡಿ ಬ್ರೋ ಅಂತ ಶಾಂತಕ್ಕ ರವಿ ಬ್ರೋ ಅಂತ ಆರ್ ಡಿ ಬ್ರದರ್ ಯಾನ್ ಗಾಡ್ ಓ ಇರ್ ಗಾಡ ಹೆಂಗೆ ಗೊತ್ತೇ ಜಿರಿ ಪನಿಮಕ್ಕನೆ ಗೊತ್ತು ಶಾಂತ ಸಿಸ್ ನಮಸ್ತೆ ಅಂತ ಆರ್ ಡಿ ಬ್ರದರ್ ಜೀಸಸ್ ಇರ್ ಬರ್ಪರೆ ಜಿನ್ನ ಯಾನೇ ಬರಡು ಪನ್ಲೆ ಮುಲ್ಪೆಂಗ್ ಕಾಮಂದಿಜ್ಜ ಅಂತ ರಕ್ಷಿತ್ ಬಲೆ ಕುರ್ಕುರೆ ಉಂಡು ಮನೊಂದಿಲ್ಲ ರವೀಂದ್ರನ್ನೇ ರಕ್ಷಿತ್ ಎಂಕು ಬೂತಾಯಿ ಮೀನು ಕನತ್ ಕೋರ್ಲೆ ಅಂತ ಶಾಂತಕ್ಕ ಸುಶಾಂತ್ ಪಾತೆರ್ಲಿ ಆರ್ ಡಿ ಬ್ರದರ್ ಓ ಆರ್ ಡಿ ಬ್ರದರ್ ಉಲ್ಲಾರ ಕೂಕು ಯಾಂಗ್ ಕುರ್ಕುರೆ ಬೊಡೆಗೆ ಏರ್ಲ ಮನ್ನಿತ್ತು ಚ ಅಂಚೆ ಅದು ಯಾನೆ ತಿನ್ನೊಂದಿಲ್ಲ ಜೀವದನ ಸೈದ್ ನನಗೇನೊಂದಿಲ್ಲೇರು ರಕ್ಷಿತ್ ಆಡ್ ಬ್ರದರ್ 2,000 ಬೋರ್ಡ ಪನೊಂದಿಲ್ಲೇರು ಸುಶಾಂತ್ 2,000 ಏರೆಗ್ಲ ಬರ್ಚು ಇರ್ನ ದುಡ್ಡು ಈರೆ ಬತ್ತನ ರಕ್ಷಿತ್ ಅಂತ ಶಾಂತಕ್ಕ ಬೂತಾಯಿ ಮೀನು ಗಸಿ ಖಾರ ಮಲ್ಪೊಡೆ ಎಡ್ಡೆ ಅಪ್ಪನ ಅದೇ ಗೊತ್ತಾಣ ಶಾಂತ ಸಿಸ್ಟರ್ ದಾನಿ ನೀ ಮೀನ್ ದನೆನಪಾಯಿನಿ ಆರಿನ ಮೀನ್ ತಿಂತು ಜರ ನಂಚ ಈರು ದಾದಿ ಆರ್ಡಿರ್ತದ ರವೀಂದ್ರ ಬ್ರೋ ಅಂತ ಶಾಂತಕ ಸುಶಾಂತ್ ಅದೆಂತ ಗೊಂಗ ಮೋಟು ಪತ್ತಲ್ ಕುರ್ಕುರೇನೆ ಅಂದು ಸೂಪರ್ ಅಂತ ರವೀಂದ್ರ ಬ್ರೋ ಅಂತ ರಕ್ಷಿತ್ ಇತ್ತೆ ಪೋಡು ಮೀನ್ ಮಾರ್ಕೆಟ್ ಗಂದ ಮೀನ್ ಬತ್ತಲೆ ಜಂಜಿ ಬತ್ತಲೆ ಖಾರ ಎಸ್ ಸೋಕೊಂಡು ಬನ್ನಿ ಜನರೇ ಅಂತ ಹೇಳ್ತಿದ್ದಾರೆ ಸುಶಾಂತ್ ಅದೆಂತ ಮಾರೆ ಕಾಸು ಕೊರ್ಪುನಾರು ಓದ್ಲೇರ ಅಲ್ಲ ಸುಶಾಂತ್ ಒಲ್ಲೇರ ಅಲ್ಲ ದೇತೊಂದು ಜಂಜಿ ಜಂಜಿ ಪಂಜತ್ತು ಜಂಜಿ ಉಂಟುಲೆ ಯಾನ ಬ್ಯಾಗ್ ಪೂರ ಜಿಂಜವ ಇರಗದಾದ ಕಜಿಪ್ಪು ಎಂಕ ನಾನು ಹೋಟೆಲ್ ಶಾಂತಕ್ಕ ಒಂದು ಕೋರಿ ಸುಕ್ಕ ಬೊಕ್ಕ ನೂಡಲ್ಸ್ ತಿಂದೆ ಜ್ಯೂಸ್ ಬರಿ ಒಂತೆ ಅಲೆ ಬತ್ತಿರ್ತಲಿ ಒಂತೆ ಮೆಲ್ಲ ಮುಕ್ಕುಲೆಗೆ ಜಂಜಿ ಎಡ್ಡೆ ಹಾಕೊಂಡು ಅಂದಂದು ಕಾರ್ಕಳಣ್ಣ ಹಾಯ್ ಅಂತ ರವೀಂದ್ರಣ್ಣ ಬತ್ತುಂಡು ಪೆಪ್ಪರೆ ಪಲ್ಲೆ ಮನೊಂದುಲ್ಲ ಸುಶಾಂತ್ ಗಾದ ಬನೋಡಿಗೆ ನಿಕಲ್ಲೇನ್ಗ ಮಹೇಶಣ್ಣ ಬೊಡೆ ಇರಗ ಕೋರಿ ಸುಕ್ಕನ ಜಾನ ಬರ್ಪೆ ಬೊಕ್ಕ ಆವು ಮುಗಿದಾನೆ ನಾನು ಹೋಟೆಲ್ ತಿನ್ನಿ ಬಾಸಜ್ಜ ಅನ್ನನು ಕೂಡ ಸೂಪರ್ ಥ್ಯಾಂಕ್ ಯು ದೊಡ್ಡಪ್ಪ ಎಬಿ ಅಂಚಂಡ ಗಮ್ಮತ್ ಇತ್ತಂಡಿನಿ ಅಂದು ಹಾಯ್ ರವೀಂದ್ರ ಅಣ್ಣ ಅಂತ ಮಹೇಶ್ ಅಣ್ಣ ಸೂಪರ್ ಥ್ಯಾಂಕ್ ಯು ದೊಡ್ಡಪ್ಪ ಹಾಯ್ ಅಂತ ಶಾಂತಕ್ಕ ದೊಡ್ಡಪ್ಪ ಹಾಯ್ ಅಂತ ರವೀಂದ್ರ ಅವರೇ ನಮಸ್ತೆ ಅಂತ ಹೇಳ್ತಿದ್ದಾರೆ ಚಹಾ ಕೊಡಿದ್ರ ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ ಹಾಯ್ ರಕ್ಷಿತ್ ಅಂತ ಮಹೇಶ್ ಅಣ್ಣ
ಶಾಂತ ಅವರೇ ನಮಸ್ತೆ ಅಂತ ಹೇಳ್ತಿದ್ದಾರೆ. ಹಾಯ್ ಶಾಂತಕ್ಕ ಅಂತ ಹೇಳ್ತಿದ್ದಾರೆ. ಮಹೇಶ್ ಬ್ರೋ ಹಾಯ್ ಅಂತ. ರಕ್ಷಿತ್ ಬೋಡ ಬೋಡ ಏ ಬೋರ್ಡ್ ಪನ್ಲೆ ಮರಿ ಏರ್ಲ ಬೊರ್ಚೆ ಬಂತು ದಾಯಿಗಿಂಚ ಅನ್ಕೋ. ಕಾರ್ಕಳ ನಮಸ್ತೆ ಅಂತ ಹೇಳ್ತಿದ್ದಾರೆ. ದೊಡ್ಡಪ್ಪ ದೊಡ್ಡಪ್ಪ ಹಾಯ್ ಅಂತ. ರಕ್ಷಿತ್ ರಕ್ಷಿತ್ ನಮಸ್ತೆ ಅಂತ. ಹೋಗೋರಿ ಗರ್ಲಕ್ಕೆ ಹೋದ್ಯಾ ಗೊತ್ತುಜ್ಜ ಹೋಟೆಲ್ ಡಾಕ ಎಂಚಂದು ಗೊತ್ತುಜ್ಜ ಈರ್ ದುಂಬೆ ಬಂತುವಡನ ಕೇಂದ್ವೆ ಲೈಕ್ ಕೊಡಿ 100 ಒಡೆ పోతుండ్రు అడ్రస్ ఇచ్చి బొల్లోడు పోతున్నా ఆరు బిజీకి శాంతక్క బిజీ లేరుಗೆ ಶಾಂತ ಸಿಸ್ಟರ್ ಅಂತ. ರಕ್ಷಿತ ಸೂಪರ್ ಥ್ಯಾಂಕ್ ಯು ಸೂಪರ್. ಹಾಯಿ ಗೋಡೆಗೆ ಹಾಕ್ಲಿಕ್ಕೆ ಹಾಕಳ ಅವು ಮೇರ್ನ ಕಾಪಿ ಹಾಕಿನ ಅಂದೆ ಶಾಂತಕ್ಕ. ದೊಡ್ಡಪ್ಪ ಸೂಪರ್ ಅಂತ ಹೇಳ್ತಿದ್ದಾರೆ. ದೂರಬೇರು ಮಹೇಶನ್ನು ಇನ್ನುಂಡ ಅಂದಾರ್ನಲ್ಲ ಇವಡು ಭಾಷಣಗೆ ಅದೇ ನಿಂಗೆ ಭಾಷಣಗೆ ಉಂಡ ಓ ದೇವರೇನೆ ಜಾಸ್ತಿ ಅಂತ ಆಗಲಿಕ್ಕ ಇಲ್ಲಡ್ಬೋದು ತಿಂದ್ರೆ ಕುರ್ಕಿರೆ ಕಾಲಿನ ಇಜ್ಜಿ ಬ್ಯಾಗ್ರದಿ ನಾನು ಇಲ್ಲಡ್ಬೋದು ತಿಂತೀನಿ. ಸೂಪರ್ ಥ್ಯಾಂಕ್ ಯು. ದೊಡ್ಡಪ್ಪ ಏನು ಸಮಾಚಾರ ಅಂತ ಕೇಳ್ತಿದ್ದಾರೆ. ಸೂಪರ್ ಹಾಯ್ ಟೀಚರ್. ಯಾರಿದು ಓ ದೇವರೇ ಅದು ಯಾರಿದು ಸ್ಟೂಡೆಂಟ್ ಬಂದದ್ದು. ಹಾಯ್ ಹಾಯ್ ಸೂಪರ್ ಥ್ಯಾಂಕ್ ಯು. ಬಲೆ ಬಲೆ ಗೈಸ್ ಅಂತ ರವೀಂದ್ರಣ್ಣ. ದೊಡ್ಡಪ್ಪ ಹಾಯ್ ಅಂತ. ಓ ಪ್ರಕಾಶ್ ಅವರ ಅದು ಗೊತ್ತಾಗಲಿಲ್ಲ ಮಾರ್ರೆ, ನೀವು ಬಂದದ್ದು ಗೊತ್ತೇ ಆಗಲಿಲ್ಲ ಗೊತ್ತಾ. ಪ್ರಕಾಶ್ ಅಣ್ಣ ಹಾಯ್ ಅಂತ ರವೀಂದ್ರಣ್ಣ. ಹಾಯ್ ಪ್ರಕಾಶ್ ಬ್ರೋ ಅಂತ ಶಾಂತಕ್ಕ. ಪ್ರಕಾಶ್ ನಮಸ್ತೆ ಅಂತ ದೊಡ್ಡಪ್ಪ. ಹಾಯ್ ರವೀಂದ್ರ ಅವರೇ ಚಾ ಆಯ್ತಾ ಅಂತ ಪ್ರಕಾಶ್ ಅವರು. ಸೂಪರ್ ಸೂಪರ್ ಥ್ಯಾಂಕ್ ಯು. ಏನಿಲ್ಲ ಮಳೆ ಇಲ್ಲ ಅದೇ ಬೇಜಾರು ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ. ಎನ್ನ ಕೊಡೆ ಉಂಡು ನಿಖಲ್ ಬರ್ಸ ಇದ್ದೀವನ್ನ ನೆನಪ. ಸೂಪರ್ ಸೂಪರ್ ಥ್ಯಾಂಕ್ ಯು. ಹಾಯ್ ಶಾಂತ ಅವರೇ ಅಂತ ಪ್ರಕಾಶ್ ಅವರು. ಶಾಂತ ಅವರೇ ನಮ್ಮೂರಲ್ಲಿ ರೈನ್ ಬರ್ತಿದೆ. ಹೌದಾ ಮಳೆ ಬರ್ತಾ ಉಂಟಾ. ತೋಜು ಜಾಮ್ ಏನ ತೋಜು ಜಾಮದ್ದು ತಿಂದಿಲ್ಲ. ದೊಡ್ಡಪ್ಪ ಬಂದ ತಕ್ಷಣ ರೈಲ್ ಬಿಡಬೇಡಿ ಸ್ವಲ್ಪ ಮಾತಾಡಿ ನಮ್ಮ ಜೊತೆ ಅಂತ ಹೇಳ್ತಿದ್ದಾರೆ. ಎಂಚೊಲ್ಲರು ಯಾನ್ ಸೌಖ್ಯ ಈರೆಂಚೊಲ್ಲರು. ಓಕೆ ರಕ್ಷಿತ್ ಅಂತ ಹೇಳ್ತಿದ್ದಾರೆ. ಪ್ರಕಾಶ್ ಬ್ರೋ ಚಾ ಆಯ್ತಾ ಅಂತ ಕೇಳ್ತಿದ್ದಾರೆ. ದೊಡ್ಡಪ್ಪ ಕಾಫಿ ಆಯ್ತಾ ಅಂತ ರಕ್ಷಿತ್. ಹಾಯ್ ರಕ್ಷಿತ್ ಅವರ ಅಂತ ಹೇಳ್ತಿದ್ದಾರೆ. ರವಿ ಬ್ರೋ ಪರಿಹಾರಕ್ಕೆ ನಂದಿಲ್ಲ ಆರ್ ಬ್ರದರ್ ಇರು ಒಲ್ಪಲ್ಲರೆ ಇರೇನು ಗಡಿ ಗಡಿ ಲೆಪ್ಪೋಡನು. ರಕ್ಷಿತ್ ಟೀ ಆಯಿತು ನಿಮ್ದು ಆಯ್ತಾ ಅಂತ ಕೇಳಿದ್ದಾರೆ ದೊಡ್ಡಪ್ಪ. ಮಹೇಶ್ ಅಣ್ಣ ಎಸ್ಕೇಪ್ ಆಯ ಅಂದತೆ. ಮಹೇಶ್ ಅಣ್ಣ ಬ್ಯುಸಿ ಇಲ್ಲೇರ ಅಂದ ಹೆಚ್ಚಿನ ಅಂಶ ಆಂಡಲ ಮಧ್ಯೋಡು ಬತ್ತು ರನ್ನಿಂಗ್ ಡಿತ್ತೆಸಿಸ್ ಅಂದೆ. ಓ ಪ್ರಕಾಶ್ ಬ್ರೋ ಭಾರಿ ಅಪರೂಪ ಯಾರಪ್ಪ ನಂದಲ್ಲೇ ರಕ್ಷಿತ್. ಚಾ ಆಯಿತು ಶಾಂತ ಅವರೇ ನಿಮ್ದಾಯ್ತು ಅಂತ ಕೇಳ್ತಿದ್ದಾರೆ. ಆಯಿತು ದೊಡ್ಡಪ್ಪ ಅಂತ ರಕ್ಷಿತ್. ಇಜ್ಜಿ ಏರ್ನ ಪರ್ದಾಂಡಕ್ಕೆ ಏನಂದಲೇರು ಒಂದು ನಿಮಿಷ ನಮ್ಮ ಬೇಗ ಬಾರ್ದು ಬರ್ತಾವೆ ಪಾತರ್ಲೆ.
ಏತು ನೆರಿಯಾರ ಮಾರ ಉಲ್ಲಾರ ನೆರಿಯಾರ ఉంది எனக்கு రక్షిత్న సుమారు ఉన్న మరి మెసేజ్ ఓ దేవరేనే ಯಾನ್ ಬೇಗ ಬಡ್ದು ಬರ್ಪೆ ಬನ್ನಿ ಏರಕ್ಕೆ ಬಿಗಿಂದು ಬನ್ನಿ ಪೂರ ಸ್ಕಿಪ್ ಲಾಸ್ಟ್ಗೆ ಬರ್ಪೆ ಭಾಗ್ಯಶ್ರೀ ಬರ್ಸೋಗು ಚಂಡಿ ಆವಡ್ಚಿ ಪ್ಲೀಸ್ ಬರ್ಸು ಇಜ್ಜಿ ಓಲ್ ಬರ್ಸೋ ಅವು ಪರಂಡ ಏನನ್ಲೆತ್ತೊಂದು ಪೋರ ಹೆಂಚಿನ ಜನ ಬರೋಡ ಒಂದ ಎಂಕ್ ಕೇಂಡು ಪನ್ನೊಂದುಲ್ಲ ವರ್ಷ ಅಂತಕ್ಕ ಒಡೆ ಪೈರಿ ಒಳ್ಳೆ 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 ಕೇನುಡ ಅಂದತ ಟೈಟ್ ಆಪರಗೇನು ವರ್ಷ ಅಂತಕ್ಕ ಏರೆಗ್ಲ ಹಾಂ ಎಲ್ಲೆಗ್ಲ ಪಡ್ಬಾಕಿಲ್ಲ ಅಂತ ಬೀಗ ಹಾಕಿ ಬರ್ತೇನಂತ ಹೇಳ್ತಾ ಇದ್ದಾರೆ ಹೌದಾ ಯಾನ್ ಪರ್ತು ಜೀನಿ ಮುಟ್ಟ ಇನಿ ಪರ್ಂಡ ಜನ ಬರೋಡಾವು ಒಳ್ಳೆ ತಂಪೋರ ಅಂದೆ ಇತ್ತೆ ಬರ್ಪೇವೆ ಓಕೆ ರಕ್ಷಿತ್ ಮೆಲ್ಲ ಬೋಲೆ ಏತ್ ಬೀಗ ಉಂಡು ಬಿ ರಡ್ಡುಂಡು ರವೀಂದ್ರಣ್ಣ ಕೃಷ್ಣ ಪರಮಾತ್ಮ ಸುಶಾಂತ್ ಓಲ್ಪೋಯಿರು ಪಿನ್ನ ಇಡಿ ದೂರ ಪೋತೇರು ಉಲ್ಲೆ ವಾ ಉಲ್ಲರ ಗೊತ್ತಾಂಡು ಉಲ್ಲೆ ಅಂತ ಎಂಚಿನ ಯಾನು ಪೊಕ್ಕಡೆ ಪನ್ಪುನಗಲ್ನ ಮಿತ್ ಯಾವ ಪೊಕ್ಕಡೆ ಪನ್ಪುನಕಲೆ ಮಿತಿ ಬೋಡು ದಾಯಿ ಸುಳ್ಳು ಪನ್ಪುನು ಇತ್ತದ ಜಮೀನರ್ನ ಕೇಂಡಾವು ಪನ್ನೊಂದುಲ್ಲ ಶಾತಕ ಉಲ್ಲೆ ಅಂದ ಉಲ್ಲಾರ ಎಡ್ಡಾನ್ ಕುಡೋರ ಏಪಲ ಇರೇನ ಬೀಗ ಪಾಡುನಾ ಯಾನೇ ಬೀಗ ಪಾಡುನಿ ಪ್ರಕಾಶ್ ಒನ್ಸ್ ಮೋರ್ ಗೈಸ್ ದಾದ ಗೊತ್ತುಂಡು ಅವೇ ವಿಷಯ ಈರ್ ಪಂಜಿಡೆಲ್ಲ ಗೊತ್ತಾಪುಂಡು ರಕ್ಷಿತ್ ಯಾನಿ ಇತ್ತೆದಾಯೆ ಅತ್ತು ಶಾಂತ ಸಿಸ್ಪನ್ನೊಂದುಲ್ಲೇರ ಆರ್ಡ್ ಬ್ರದರ್ ನಾನು ಯಾನ್ಲ ಬೀಗ ಪಾಡುವ ಒಯ್ಕೆ ಶಾಂತಕ್ಕ ಒಯ್ಕ ಬೀಗ ಪಾಡುವಾರ ಇರು ದುಂಬುದಾರಗೇನೊಂದುಲ್ಲೇರು ಶಾಂತಕ್ಕ ರವಿ ಅಣ್ಣನಾಗ್ತಾ ಬತ್ತಿರ್ತಲೆ ಸಿಂಪಲ್ ಅಣ್ಣೆ ಏನೊಂದು ಇತ್ತಾರತ ಬತ್ತಿರ್ ಸಿಂಪಲ್ ಅಣ್ಣ ಓಡಿಕೊಂಡು ಬಂದರು ಚಾವಿ ಎಂಕು ಕೊರ್ಪಾರ ಬಲೆ ಕೊರ್ಕಾವೆ ಯಾನು ದುಂಬುದಾಯ ಪನೊಂದುಲ್ಲೇರ ಆರ್ಡಿ ಬ್ರದರ್ ಇಲ್ಲ ಪನೊಂದುಲ್ಲೇರ ಶಾಂತಕ್ಕ ಒಟ ಶಾಂತಕ್ಕ ಅಂತ ಸಿಂಪಲ್ ಅಣ್ಣ ಬತ್ತಂಡು ಅಂಜೋಗು ಅಂದ್ಯ ಬತ್ತಿರ್ ಅರೆಗೊಂದು ಚಾಯರ್ ಕೊರ್ಲಿ ದರ್ಪೇರೆಗೆ ಪನೊಂದುಲ್ಲೇರ ಶಾಂತಕ್ಕ ದರ್ಪ್ಲೆ ದೂರಪ್ಪ ಪಾತಿರ್ಲಿ 58 ಏಜ್ ಎಂಕ್ ಶಾಂತ ಸಿಸ್ಪನೊಂದುಲ್ಲೇರ ಆರ್ಡ್ ಬ್ರದರ್ ಪರತ್ತಾಪಗೇನೊಂದುಲ್ಲೇರ ಶಾಂತಕ್ಕ ಯಾನ್ ಬತ್ತಂಡ ಇರಗದಾನೆ ನಂಜಿ ಪನೊಂದುಲ್ಲೇರು ಸಿಂಪಲ್ ಅಣ್ಣೆ ಸೂಪರ್ ಥ್ಯಾಂಕ್ ಯು ಯಾನ್ ಬರ್ಪೆ ಇಲ್ಲಾಗ ಪೋಂದುಲ್ಲೆ ಅಂದೆ ಪ್ರಕಾಶ್ ಇಲ್ಲ ಪೋಚಿರ್ ಲೈವ್ ಉಂಟು ಸೂಪರ್ ಥ್ಯಾಂಕ್ ಯು ರವೀಂದ್ರ ಅಣ್ಣ ಲೈವ್ಗೂ ಸಪೋರ್ಟ್ ಮಾಡ್ಕೊಳ್ಳಿ ಬಕ್ಕಬೋದು ಇಲ್ಲಾಡ್ ಕುಲ್ಲೆ ಅಂಜೋನ ಬ್ಲೂ ದೆಪ್ಪಲೆ ಮುದ್ದು ಪಾಪಾಯಿ
ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಓ ದೇವ ಯಾನ್ ಪಿದಾಡಿ ಡ್ಯೂಟಿ ಹಿಡ್ದು ಇಲ್ಲಾಗೆ ಬಿದ್ದಾಡಿ ಮಾತೆಲ್ಲ ಒಡೆ ಗುಡ್ಡೆಗೆ ಗುಡ್ಡೆ ಕತ್ತಿ ಇಲ್ಲಾಗೆ ಎನ್ನ ಬ್ಲೂ ದೆತ್ತಡ ರಡ್ಡು ಬೂರು ಜವನಂದುಲ್ಲೇರು ಸಿಂಪಲ್ ಅನ್ನೆ ಶಾಂತ ಸಿಸ್ವನಂದುಲ್ಲೇರು ಆರ್ಡ್ ಬ್ರದರ್ ಉಲ್ಲೇವೆ ಗೊತ್ತಾನ ರಕ್ಷಿತ್ ಆನ್ ಉಲ್ಲೆ ಬ್ಯುಸಿ ಅಂದರೆ ಆನ್ ಉಲ್ಲೆ ಬ್ಯುಸಿ ಅಂದರೆ ಏನು ಅಂತ ದೊಡ್ಡಪ್ಪ ಒಡೆಗು ಪೂರ್ಣ ಬನಂದುಲ್ಲೇರು ಶಾಂತಕ್ಕ ಬ್ಲೂ ಪಂಡ ಪೋಡಿಗೆ ಹಾಕೊಂಡು ಬನಂದುಲ್ಲೇರು ರವೀಂದ್ರಣ್ಣ ಇರೆಗೆ ಪೂರಲ್ಲ ಪೋಡಿಗೆನೆ ಹಾಕೊಂಡು ಓ ಪೋಡಿಗೆ ಇಜ್ಜಿ ಪನ್ಲೇರು ಪಲ್ಲೆ ಕೊಡೆ ಇರು ಬಾರಿ ಬಾತಿರು ಒಂದಿತ್ತ ಇರುತ್ತೆ ಎಂಚಿನ ಯಾನ ಬರ್ಚಿ ಬಿಡ್ಲೆ ಪನ್ಪು ಜಾನ್ ಪಕ್ಕಡೆ ಚಿನ್ನ ಬಕ್ಕಂಜೇರ ಆರು ಮಹೇಶ್ ಎಣ್ಣೆ ಇದು ಪೋಯಿಂತಲೆ ಬಾಯಿ ಮುಚ್ಚೋಂದು ಬರ್ತೀರಿ ಸುದ್ದಿಲ್ಲ ಇಚ್ಚಾರು ಲೈಕ್ ಕೊಡಿ ಅಂತ ಶಾಂತಕ್ಕ ಬ್ಲೂ ದೆಪ್ಪಲೆ ಅಂತ ರವಿ ಅಣ್ಣನ ಆಗ್ತಾ ಇದ್ದಾರೆ ನಿಕ್ಕತ್ತು ಮಣ್ಣಿನ ಬಗೆರೆಗೆ ನಜ್ಜೆರೆಗ ವಾಸಜ್ಜನ್ನ ಗುರು ಅಜ್ಜೇರಿ ಯಾನು ಶಾಂತ ಸಿಸ್ಪಾನೊಂದಿಲ್ಲೇರ ಆರ್ಡ್ ಶಾಂತಕ್ಕ ದಾದೆ ಕಜಿಪ್ಪು ಅಂತ ಸಿಂಪಲ್ ಅಣ್ಣ ಅಂಜೋಗು ಬಸ್ ಬತ್ತಂಡ ಪನೊಂದಿಲ್ಲ ಶಾಂತಕ್ಕ ಅಲ್ಲ ಈ ಸಿಂಪಲ್ ಅಣ್ಣ ಬಸ್ ಬತ್ತಂಡಗೆ ಆತಲ್ಲ ಆರಿಡ್ಬೋಪರ ನನ್ನ ಜೀವನದಲ್ಲಿ ನಡೆದ ಘಟನೆ ಬಗ್ಗೆ ಹೇಳಿದ್ದು ನಾನು. ನಿಮ್ಮ ಜೀವನದಲ್ಲಿ ನಡೆದ ಘಟನೆ ಅದು ಎಂತ ನಿಮ್ಮ ಮಂಡೆ? ಅದು ಬೇರೆಯವರಿಗೆ ಯಾಕೆ ನೀವು ಹೇಳ್ತೀರಾ? ಅದು ಹೇಳಿ. ಕೋಡು ಇತ್ತ ಮಾರ್ಕೆಟ್ ಬನ್ನೋದಿಲ್ಲ ಶಾಂತಕ್ಕ ಅಂಜವು ಸಾವುದಲ್ಲಿ ಪೋಲೆ ಬನ್ನೋದಿಲ್ಲ ಸಿಂಪಲ್ ಅಣ್ಣ ಅಂದ ಸಿಂಪಲ್ ಅಣ್ಣ ರವೀಂದ್ರ ಬ್ರೋ ಅಂತ ಹೇಳಿ ರಕ್ಷಿತ್ ಐನ್ ಪರೋಟ ತಿಂಡಿ ಬೇಜಾರ್ಡ ಐನ್ ಪರೋಟ ತಿಂಡೇರಿಗೆ ಯಾನ ಹೈಡ್ ಉಪ್ಪೆ ನನ್ನ ದಾಯಿಗೆ ಎರಡು ಬ್ರದರ್ ಬಿಸಿ ಇಲ್ಲಾರಾ ಬಿಸಿ ಇತ್ತಡೆ ಮಲ್ಲೆ ಇಜ್ಜಿ ಫ್ರೀ ಇತ್ತಂಡೆ ಓ ಆತು ಯಾವುಂಡ ಅಂಜೋಗೋಗಿ ಏನಂದ್ರು ಅಂದಿ ಬೇಜಾರ್ಡ್ ಐನ್ ಪರೋಟ ತಿಂಡೇರಿಗೆ ನಮ್ಮಂಡ ದಾಲ ತಿಂತಾಯ ಯಾರೋ ಗೀಚು ಇರ್ನ ಮಂಡಿಗೆ ದೀಪ ತುಳಿ ರವೀಂದ್ರಣ್ಣ ಇರ್ ನಾನೋರ ಅಂಚೆ ಪನ್ಲೆ ಇರು ಓಲಾಂಡಲ್ಲಿ ತಿಕ್ಕಂಡ ಶಶಿಕಾಂತ್ ಅಣ್ಣ ಹಾಯ್ ಎಂಚೆಲ್ಲರು ಅಲ್ಪ ದಾದ ತೆತ್ತಿದೀಪನಾಗ ಏನಂದಿಲ್ಲ ಶಾಂತಕ್ಕ ಹೇಳೇಲಮ್ಮ ಐಸ ಕಮೆಂಟ್ ಪಡ್ಲೆ ಐಸ ತಿರ್ತು ಬಲೆ ಐಸ್ ಬೇಗ ಬರ ಶಶಣ್ಣ ಹಾಯ್ ಅಂತ ರವೀಂದ್ರಣ್ಣ ಹಾಯ್ ಬ್ರೋ ಅಂತ ಶಾಂತಕ್ಕ ಡ್ರೈವಿಂಗ್ ಅಂದೆ ಓಕೆ ಎಲ್ಲರೂ ಸೇರಿಕೊಂಡು ಸೇಮೈದ ಅಡ್ಡೆ ಮಾಡುವಾಗ ನಾನೊಬ್ಬ ಬಡವ ಹೈಡಲ್ಲಿದ್ದೆ. ಹೌದಾ ರವಿ ಅಣ್ಣ ತೆಲಿಪುನ ಸ್ವಲ್ಪ ಆಡೋರ್ಚಿ ಪಿತ್ ಚೀ ನರಕದ ಅವೇ ನಾನು ಓದಡ ಎಂಕ ನರಕನ ಅರ್ವಾದ ಮಂಡಿ ದೀಪದಲ್ಲಿ ಸಿಂಪಲ್ ಅಣ್ಣ ಐ ಆಮ್ ಫೈನ್ ಅಂತ ಶಶಿಕಾಂತ್ ಅಣ್ಣ ಓಕೆ ಆಡಿ ಬ್ರೋ ಅಂತ ಶಾಂತಕ್ಕ ಪೋಂಡು ಅಲಕ್ಕ ಬ್ರೋ ದಾನಕ್ಕೆ ಏನಂದಿಲ್ಲ ಶಾಂತಕ್ಕ ಅಂದಿ ಈ ಸಿಂಪಲ್ ಅಣ್ಣ ನೋಡತ್ತ ಆರು ಎನ್ನೆಲ್ಲ ಇವ್ಡೆ ಅಂಚೆ ಅನ್ಪುನ ಅಂತ ಚಾ ಪರಿಯರ ಶಶಿ ಬ್ರೋ ಅಂತ ಶಾಂತಕ್ಕ ಓ ಜನರೇ ಕಮೆಂಟ್ ಹಾಕಿ ಬನ್ನಿ ಮಾತಾಡಿ ಆಯ್ಕೆ ಮಾಡಲಿ ಯಪ್ಪ ಯಾನ ಆರಡೆ ಒಂಜಿ ಕಜಿಪು ಅಂತಕ್ಕೆ ಏನ ದಾದ ಕಜಿಪಿಂದ ನನ್ನ ಜೀವಮ್ಮ ನೋಡಿಕೆ ಏನಿತ್ತು ದೂರ ಬಯರಿ ಸಿಂಪಲ್ ಅಣ್ಣ ಪೋಡಿಗಂಡೇರಿ ಪುಕ್ಕೆಲ್ಲನೇರಿ ಅವು ಸಿಂಬಲ್ ತೂನಾಗ ಖುಷಿ ಹಾಪುಂಡು ಬಂದಿಲ್ಲ ರವೀಂದ್ರಣ್ಣೆ ಎಡ್ಡೆ ಶಾಂತಕ್ಕ ಶಶಿಕಾಂತ್ ಅಣ್ಣ ಚಾಪರಿಯರೇ ಓ ಶಶಿಕಾಂತ್ ಅಣ್ಣ ಚಾಂಡೆ ದಾದೆ ತಿಂಡಿ ಮಾತೆಲ್ಲ ಚಾಪರಿಯಾರತ ತಿಂಡಿ ತಿಂಡಾರತ
ಪೂರ ಮುಗ್ಗಿ ಬೊಕ್ಕೆ ಕೇಂಡೆಂದು ಪನೊಚ್ಚಿ ಬೇತೆಲ್ಲ ಇವಿಡಿ ಇಂಚ ಪಾತೆರುಂಡ ಎನ್ನ ಮುಸುಂಟು ಎಡ್ಮ ನಾವು ಅಂದೆ ಸಿಂಪಲ್ ಅಣ್ಣ ಎಡ್ಮ ಯಾವ ಹಾಂ ಬೇತ ನಂಬರ್ ಕೊರಾಯರ ಎಂತ ಎಂತ ಸಿಂಪಲ್ ಅಣ್ಣ ನೀವು ಅಲ್ಲೇ ಬತ್ತೇರು ಕೃಷ್ಣಣ್ಣಿ ಅಲ್ಲ ಬುಡಿಯರು ಕೃಷ್ಣಣ್ಣನ ಬುಡಿಯರು ಆರು ಪನ್ನಗ ಯಾನು ಒರಾವಿನ ಎಂಚಿನ ರೆಮಿಂಡ್ ಮಲ್ತೆ ಎಂಚೆಪ್ಪಂದು ಓ ದೇವ್ರೆ ಅಂದರಕ್ಷಿತ್ ಇರ ಮಂಡಿರು ಮನಿಕೊಂದ ಕುಲ್ರಿ ಆರ್ನ ಚಾಲ ಆದಿಪ್ಪು ಕುಡಂಜಲ ಆದಿಪ್ಪು ಮನದಿಲ್ಲ ಶಾಂತಕ್ಕ ಎನ್ನ ಕೋಡೆ ಚಾ ಆತುಂಡು ಎಲ್ಲ ತಿಂಡಿ ಎತ್ತಿನೋಡು ಅಂದ ಓಕೆ ಲೈಕ್ ಡನ್ ಥ್ಯಾಂಕ್ ಯು ಕೃಷ್ಣ ಅಣ್ಣ ಚಾ ಬರಿಯೇ ಅಂದೆ ಶಶಿಕಾಂತ್ ತಿಂಡಿದ ಅದೇ ಶಶಿಕಾಂತ್ ಅಣ್ಣ ಕೃಷ್ಣ ಬ್ರೋ ಹಾಯ್ ಅಂತ ರವೀಂದ್ರಣ್ಣ ಹಿಡ್ದಾನೆ ಲೇಟು ಮೂಡಿನಿ ಯಾನು ಬೆದ್ರಾಬೋದಿತ್ತೆ ಕೃಷ್ಣ ಅಣ್ಣ ಅಂಚ ಬನ್ನಾಗ 5 ಗಂಟೆ ಅಂಡು ಅಂಚೆ ಚೂರ್ಲಿಟ್ಟು ಬರ್ತದೆ ರವೀಂದ್ರಣ್ಣ ಹಾಯ್ ಅಂತ ಶಶಿಕಾಂತ್ ಅಣ್ಣ ಅಂಡಲ್ಲ ಬತ್ತದುಲಿ ನಿಕ್ಲೆಗೋಸ್ಕರ ಬರ್ತದುಲಿ ಶಶಿ ಅಣ್ಣ ಹಾಯ್ ಅಂತ ರವೀಂದ್ರಣ್ಣ ಮೆಲ್ಲ ಪಾತ್ರಿ ಯಾನ ಸೋಂಬೈದು ಅತ್ತಿ ಎಂಕಲಾಯ್ಕಲ್ಲ ಅದಾದ ಸಂಬಂಧ ಉಂಡಿ ಸಿಂಪಲ್ ಅಣ್ಣ ಅವು ಪನ್ಲೆ ತಿಂಡಿ ಮಸಾಲೆ ದೋಸೆ ಪೋಡಿ ತಿಂಡಿ ಮಸಾಲೆ ದೋಸೆಲ್ಲ ಪೋಡಿಲ್ಲನಾ ಓಕೆ ಗೈಸ್ ಒಂಜಿ ನಿದ್ರೆ ಅದು ಅತ್ತಿ ಮುದ್ದು ಇಜ್ಜಿಯೇ ರವೀಂದ್ರಣ್ಣ ಯಾನು ನಾನು ಇಲ್ಲಾಗ ಬೀಗ ಪಾಡುವೆ ಬನ್ನೊಂದು ಪಾಡುವೆ ಉಂತುಲೆ ಓಕೆ ಶಾಂತಕ್ಕ ಬೆದ್ರಾಡ್ ಕನಿಲೆ ಇಜ್ಜೆ ಬೆದ್ರಾಡ್ ಕನಿಲೆ ಬಂಡ ಅವತ್ತೆ ಬೆದರು ಪನ್ಪುನ ಒಯ್ಕಿ ಹೇಳಿ ಜನರೇ ಹೇಳಿ ಎದ್ದೇಳಿ ಅಲೆಯ ನಾವು ಮರ ತಲ್ಪ ಬತ್ತೆ ಕುಲೆತ್ತ ಮರ ಉಂಡತೆ ಕುಲೆತ್ತ ಮರ ಆಯ್ತ ಬತ್ತೆ ದೂರ ಬಯರು ಚನಿಲುಂಡಿ ಜಿಗುಜ್ಜೆ ಪೊಡಿ ಮುಂಚಿ ಪೊಡಿ ಕಮೆಂಟ್ ಪಾಡಿ ಬಾರಿ ಬೇಜಾರ್ಡು ಬರೆಪುನ ಅಂದ ಇರು ಬಾರಿ ಬೇಜಾರ್ಡು ಬರೆಪ್ಲೆಕ್ಕ ತೋಜುನ ಇಂಕ್ ಅವೇ ಬನ್ನೊಂದುಲ್ಲೇರು ಶಾಂತಕ್ಕ ಅಮ್ಮ ದಾನೆ ಲವರ್ ಕೈ ಕೊರಿಯಲಾಗೆ ಏನೊಂದುಲ್ಲೇರು ಶಾಂತಕ್ಕ ಅವಕ್ಕೆಲ್ಲ ಫಸ್ಟ್ ಅತ್ತು ಪಿನ್ ಐಡಿ ದೂರ ಪೋಯಿರು ಪಿನ್ ಐಡಿ ಉಲ್ಲರೇ ಸುಶಾಂತ್ ದಾನೆ ಮುದ್ದು ಬೆದ್ರಡ್ದಾಯ ಅಲ್ವ ಎಂದಿನೇ ಶಶಿಕಾಂತ್ ಅಣ್ಣ ಭಟ್ರ ನಮಸ್ತೆ ಅಂತ ಶಶಿಕಾಂತ್ ಅಣ್ಣ ಓಲ್ಲೇರಾರು ಕೃಷ್ಣಣ್ಣೆ ದೂರ ಪೋಯಿರು ರಡ್ಡು ಕಮೆಂಟ್ ಬಾರ್ದು ನಾಪತ್ತೆ ಅದನ್ನ ಲೈವ್ ಸ್ಟಾರ್ಟ್ ಆಂಡ ಶಶಿಬ್ರು ಬಂತು ಶಾಂತಕ್ಕ ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ ಥ್ಯಾಂಕ್ ಯು ಬೊಕ್ಕ ಅಲ್ಲೇ ಗಮ್ಮತ್ ಗೊತ್ತುಂಡೆ ಎಂಕಲ್ ಬಿರಿಯಾನಿ ತಿನ್ರ ಬಂದು ಪೋಯಿನಿ ಅವಳು ಸ್ಟೂಡೆಂಟ್ ನಕಲ್ ಪೂರ ಬತ್ತದುಂಡತೆ ಬಿರಿಯಾನಿ ಖಾಲಿ ಮಲ್ತು ಬುಡಿಯರು ಬೊಕ್ಕ ದಾದ ಮಲ್ಪುನು ಬಣಸ್ ಮಲ್ತ ಬೊಕ್ಕ ಒಂಜನ ಫ್ರೆಂಡ್ ಇತ್ತೇರು ಆರು ನೂಡಲ್ಸ್ ತೆತ್ತೊಂಡೇರು ಓ ದೇವರೇ ನಾಯಿ ಬರ್ತದೆ ಹಾಯ್ 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 ಕೇಂಡ ಏನು ಬನ್ನೆ ಏರೆಗ್ಲಕ್ಕೆ ಬಿಯಗೆ ರವೀಂದ್ರಣ್ಣ ಕೇಂಡ ಪೂರ ಪೋಯರ
ಮುದ್ದು ಆತು ದೂರ ದಾಯಿపోಯಿ ನೀ ಮುಲ್ಪನೆ ಕಣಿ ಇಜ್ಜಾಕೆ ಇರ ಮಂಡೇರ್ನ ನಾನು ಲಾಗ್ಯರ ಹೋಗ್ತಾನೆ ಅಂದಿ ಸರಿ ಯಾನು ಬರ್ಪೆ ಪೋಪೆ ಅಂದು ಪನ್ ಪೂಜೆ ಯಾನು ದಾಯೆ ಪನ್ನೋಡು ಯಾನ್ ದಾಯೆ ಪೋಡು ಮೂಲೆ ಇಪ್ಪೆ ಪೋಪಂದು ಎನ್ನೊಚ್ಚಿ ಎನ್ನರೆಲ್ಲ ಪೋಚು ಅನ್ನೋದ್ರಲ್ಲಿ ರಕ್ಷಿತ ಬ್ರೇಕಿಂಗ್ ನ್ಯೂಸ್ ಖಾಲಿಯಾದ ಬಿರಿಯಾನಿ ಅದೇ ಕೇನುಡು ಪಿಲಿ ಕೂರಪ್ಪನತ್ತೆ ಪಿಲಿ ಅತ್ತಿ ಅವು ನಾಯಿ ಬಾಸಿಜ್ಜ ಶಶಿಕಾಂತ್ ಅಣ್ಣನ ಕೆಬಿಯೇ ಹೋತು ಅದೇ ಶಶಿಕಾಂತ್ ಅಣ್ಣ ಅಂದ ಏತ್ ನಾಯಿಲ್ ಮೂಲ್ ಮೂಜಿ ಅವಳು ನಾಲ್ ನಾಯಿಲ್ಲ ಏನಾನು ಮಗತ್ತು ಬಾರ್ಜಿಡ ಬಿಸಿಲಿಗೆ ತಲೆಬೇನೆ ಇಲ್ಲಡು ಬೊಡೆದಿನ ಕಿರಿಕಿರಿ ರಾತ್ರಿ ನಿದ್ದೆ ಬರುವುದಿಲ್ಲವ ಪಿತ್ತ ನೆತ್ತಿಗೆ ನೆತ್ತಿಗೇರಿದೆಯ ಕುಡೀರಿ ನಮ್ಮ ಊರ್ದ ನಮ್ಮ ನೀರ್ದ ಅನರ್ಕಲಿ ಮಲ್ತಿನ ಪುನರ್ಪುಲಿ ಜ್ಯೂಸ್ ಕುಡಿದರೆ ಉಲ್ಲಾಸ ಕುಡಿಯದಿದ್ದರೆ ಕೈಲಾಸ ತುಲೆ ಈ ಸಿಂಪಲ್ ನಾನೊಂಜಿ ಎಡೆಡ್ಡೆ ಪಾತ್ರ ಬರೋದು ನೈಸ್ ಲೈವ್ ಅಂತ ಶಾಂತಕ್ಕ ನಾಯಿಲೆ ಗೊತ್ತಾಂಡಿ ನಾನು ಬರ್ತೀನಿ ನಾಯಿಲೆ ಏನಂತ ಕುರೆತೊಂದಿಲ್ಲ ಬಾಸಿಜ್ಜ ಡೈಲಿ ಪೋಪ್ಯಾನ್ ಎಂಕ್ಲೆಗೆ ನಾಯಿ ಪಂಡಿನ ಅಯ್ಯೋ ದೇವರೇ ನಿಕ್ಲೆಗೆ ಅತ್ತಿ ನಾಯಿ ಕುರೆತೊಂದುಂಟು ಕೆಬಿಗೆಂಜೇರ ಇದು ಅಂದೇ ಸಿಂಪಲ್ ಅಣ್ಣ ಕೆಬಿಗೆಂಜ ಅಲ ಬತ್ತೀರು 100 500 ಎಂಚೊಲ್ಲರು ಚಾಪರಿಯಾರ ರಕ್ಷಿತ್ ಲೈಕ್ ಡನ್ ಅಂತ ಇವರು 100 ಅವರು 100 ಎಂಚೊಲ್ಲರಿ ಆಟೋ ಅಣ್ಣ ಹಾಯ್ ಅಂತ 100 ಪಾಯಸ ಬತ್ತೀರು ಪಾಯಸ ಶಶಿಕಾಂತ್ ಅಣ್ಣ ಲೈಕ್ ಓರ್ಲೆ ಶಶಿಕಾಂತ್ ಅಣ್ಣ ಅಪಗಂಡ ಎಂಕಲ್ ನಾಯಿ ಹಿರೇನ ಹತ್ತು ಮಾರ ಓ ಸಿಂಪಲ್ ಅಣ್ಣ ನಿಕ್ಲೆ ನಾಯಿ ಬಂತಿಜ್ಜಿ ಮೂಲು ನಾಯಿಲ್ ಕುರೆತೊಂದಿಲ್ಲ ಚಾಂಡ್ ಮುದ್ದು ಹುಲಿ ಈರ್ನಾಡ ಎನ್ನ ಆತಜ್ಜಿ ಯಾನ್ ಜ್ಯೂಸ್ ಪರಿಯಸ್ 100 ಪಾಶ ಬ್ರೋ ಹಾಯ್ ಅಂತ ರಕ್ಷಿತ್ ಮುದ್ದು ಹುಲಿ ಹಾಯ್ ಅಂತ 100 ಶ್ರೀಹರಿ ಅಣ್ಣ ಹಾಯ್ ಎಂಚೊಲ್ಲರು ಚಾಪರಿಯಾರ ರಕ್ಷಿತ್ ಬ್ರೋ ಹಾಯ್ ಅಂತ 100 ಸೊಲ್ಮೇಲು ಮುದ್ದು ಅಂತ ಶ್ರೀಹರಿ ಅಣ್ಣನ ಬ್ಲೂ ಹೊಡೆತನಿಗೆ ಯಾನಿದೆ ಬ್ಲೂ ಕೊಡ್ತತ ಜ್ಯೂಸ್ನ ಹಂಗೆ ಇಲ್ಲ ಏನು ಇಲ್ಲ ನಿಮಗೆಲ್ಲ ಖಾಲಿ ಆಯಿತು 16ನೇ ಲೆಕ್ಕಡನ್ ಥ್ಯಾಂಕ್ ಯು ಮತ್ತು ವಿಶೇಷ ಹೇಳಿ ಆಟೋ ಅಣ್ಣ ಪೋಯಾರ ಆಟೋ ಅಣ್ಣ ಹೋಲ್ಪೋಯರು ಓ ರವೀಂದ್ರ ಅಣ್ಣ ಅಲ್ಲೇ ಲೆಪ್ಪು ನೀರಿನ ವಟ ಶಾಂತಿಯಕ್ಕ ಪೋಯರಾಗ ಏನಂದಿಲ್ಲೇರು ಸಿಂಪಲ್ ಅಣ್ಣ ಆರೇನ ಬೀಗಬಾರ್ದು ಪೋಪೆ ಬಂಡೇರತ್ತೆ ಮಾರ್ಕೆಟ್ ಬೋರುಂಡಿಗೆ ಮೀನು ಕಂಡ್ರ ಯಾಕೆ ಇಲ್ಲ ಮುದ್ದು ಇಲ್ಲಿ ಅಂದರೆ ಇಲ್ಲಿ ಟೀ ಇಲ್ಲ ನಾನು ಮನೆಗೆ ಹೋಗಿ ಕುಡಿಬೇಕು ನಾನಿವತ್ತು ಹೊರಗಡೆ ಹೋಗಿದ್ದೆ ಹಾಗಾಗಿ ಜ್ಯೂಸ್ ಮತ್ತು ತಿಂಡಿ ಎಲ್ಲ ತಿನ್ಕೊಂಡು ಬಂದೆ ಮುದುಲಿ ದೇವತೆ ಥರ ಅಂತ ಹೇಳ್ತಿದ್ದಾರೆ 100 ಓ ದೇವರ ಎಲ್ಲಿ ಇಡ್ತೀರ ನನ್ನನ್ನು ದೇವರನ್ನು ನನಗೆ ಕುಜಾಲ ಕೊಟ್ಟಿಲ್ಲ ಅಂದರೆ ಉಜಾಲನಾ ಓಕೆ ಉಜಾಲ ಎಲ್ಲ ಖಾಲಿಯಾಗಿದೆ ಒಬ್ಬೋ ಸೊಳ್ಳೆ ನೋಡಿ ಮಾರೆ ಸೊಳ್ಳೆ ಮುದ್ದು ಇಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ನಾನು ಮನೆಗೆ ಹೋಗ್ತಾ ಇದ್ದೇನೆ ನಾನು ಮನೆಗೆ ಹೋಗ್ತಾ ಇದ್ದೇನೆ ಏನಾದರೂ ಮಾತಾಡಲಿಕ್ಕಿದ್ರೆ ಪಟಪಟ ಅಂತ ಮಾತಾಡಿ ಹೇಳಿ ಏನು 100 ಎಲ್ಲಿದ್ದೀರಾ ನೀವು ಎಲ್ಲಿದ್ದೀರಿ ಮನೆಯಲ್ಲಿದ್ದೀರಾ ಹೊರಗಡೆ ಇದ್ದೀರಾ ಮುದ್ದು ದೇವತೆ ಅಲ್ಲ ಅಂತ ಹೇಳ್ತಿದ್ದಾರೆ ಶ್ರೀಹರಿಯಣ್ಣ ಹೌದು ಶ್ರೀಹರಿಯಣ್ಣ ನಾನು ದೇವತೆನಾ ನಿಧಿ ಎಲ್ಲಿ ಮುದ್ದು ನಿಧಿದ್ದು ಪತ್ತೆ ಎಲ್ಲ ಮಾರೆ ನಿಧಿ ಎಲ್ಲಿಗೆ ಹೋಗಿದ್ದಾರೆ
ಇನ್ನೊಮ್ಮೆ ಬರ್ಬೇಕು ಅವರಿಗೆ 2 ಬಿಡ್ತೇನೆ ನಾನು. ಮುದ್ದು ಹುಲಿ ಅಂತ ಹೇಳ್ತಿದ್ದಾರೆ ಶ್ರೀ ಹರಿಯಣ್ಣ. ಬೈದಿನಿ ಸಾವು ಗುಲಾಯಿ ಬೊಡೆದಿ ಮೆಹಂದಿ ಪಾಡೊಂದು ಅಂದೆಯೇ ಸಿಂಪಲ್ ಅಣ್ಣ. ಅಯ್ಯೋ ದೇವರೇನೆ. ನನಗೆ ಮುದ್ದು ಹುಲಿನೇ ದೇವತೆ, ತುಂಬ ಒಳ್ಳೆಯವರು ಅಂತ ಹೇಳ್ತಿದ್ದಾರೆ ನೂರವರು. ಹೌದಾ, ಥ್ಯಾಂಕ್ ಯು ನೂರು. ನನಗೊಂದು ಒಳ್ಳೆಯ ಹುಡುಗಿ ಅಂತ ಪಟ್ಟ ಸಿಕ್ಕಿದೆ ನೂರವರಿಂದ. ಮುದ್ದುವಲ್ಲಿ ನಿಧಿ ಹುಡ್ಕೊಂಡು ಹೋಗಿದ್ದಾರೆ. ಹೌದು, ನಿಧಿ ಅವರು ನಾಪತ್ತೆ ಆಗಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಹುಡುಕ್ಬೇಕು ಅವರನ್ನು. ನಿಧಿ ಬಾಲ್ ಹಾಕದು ಬೋಂಡ ತಿಕ್ಕಂಡ ಬಾಲ್ ಅಲ್ಲ ಕೂಡ ಬೋ. ನಿಧಿ ಶೋಧ ನಮ್ಮ ಮೂವಿ ಮಾರ್ರೆ. ಹೌದಾ ಹೌದಾ ಶ್ರೀ ಹರಿಯಣ್ಣ. ಆಲ್ ದೇವತಾಂಡ ಯಾನು ಬ್ರಹ್ಮರಕ್ಕ ಅಣ್ಣ ಗುಡ್ ಅಂತ ಶಶಿಕಾಂತ್ ಅಣ್ಣ. ನಿಧಿ ಇದ್ದಾರೆ, ತುಂಬ ಚೆನ್ನಾಗಿ ಮಾತು ಹೇಳ್ತಾ ಇದ್ದರು. ಹೌದಾ, ಸೂಪರ್, ಥ್ಯಾಂಕ್ ಯು. ನಿಧಿ ಹುಡ್ಕೋದು ಬೇಡ, ನಾವು ಮೂವಿ ಮಾಡ್ತಾ ಇದ್ದೇವೆ ಆಲ್ರೆಡಿ ಅಂತ ಶ್ರೀ ಹರಿಯಣ್ಣ. ನೈಸ್, ಥ್ಯಾಂಕ್ ಯು, ಬೆಸ್ಟ್ ಅಂತ ಹೇಳ್ತಿದ್ದಾರೆ ಶಶಿಕಾಂತ್ ಅಣ್ಣ. ಲೈಕ್ ಕೋರಿ ಅಂತ ಹೇಳ್ತಿದ್ದಾರೆ ಮನು ಅವರು. ಬ್ಯೂಟಿಫುಲ್, ಎಕ್ಸಲೆಂಟ್, ಥ್ಯಾಂಕ್ ಯು. ಮುದ್ದು ಅವ್ರದ್ದು ಬಾಲ್ ಬಿಸಾಡಿ ಹೋಯ್ತಂತೆ. ಈ ಒಳ್ಳೆ ಹುಡುಗಿಯ ಕರ್ಮ ಏರ್ ಪಂಡಿನ ಅನ್ನೋದು ಸಿಂಪಲ್ ಅಣ್ಣ. ವಂಡರ್ಫುಲ್, ಥ್ಯಾಂಕ್ ಯು ಶಶಿಕಾಂತ್ ಅಣ್ಣ. ಫೆಂಟಾಸ್ಟಿಕ್, ಥ್ಯಾಂಕ್ ಯು. ಶಶಣ್ಣ ಹಾಯ್ ಅಂತ ನೂರು. ಲೈಕ್ ಕೊಟ್ಟೋದಕ್ಕೆ ಥ್ಯಾಂಕ್ ಯು ಶಶಿಕಾಂತ್ ಅಣ್ಣ. ಹಾಗೆ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮುದ್ದು ಹುಲಿ ಚಾ ಪರಿಹಾರ ನೂರು ಚಾ ಇಜ್ಜಿ ಅನ್ನ ಇಲ್ಲ ಹೋತು ಓಡು. ಮುದ್ದು ಹಿಂದಿದಾರು ಸಬ್ಬಾಯರೇ ಏರ್ ಶಶಿಕಾಂತ್ ಅಣ್ಣ ಹಿಂದಿದಾರು ಕೋಡೆ ಒಂಜಿ ಲೊಕೇಶನ್ನ ಲೈವ್ ಡೇರ ಹಿಂದಿದಾರು ಇತ್ತೀರು. ಬಾಯಿ ಮಿನಿ ಚಾಮುಂಡೇಶ್ವರಿ ಬತ್ತಲ್ಲ ಅಂದೆ ಸಿಂಪಲ್ ಅಣ್ಣ. ಮುದ್ದು ಭಾನುವಾರ ಉಡುಪಿ ಶೂಟಿಂಗ್ ಇದೆ. ಹೌದಾ ಶ್ರೀ ಹರಿ ಅಣ್ಣ? ಹಾಂ ಹೌದು, ಮನೆಗೆ ಹೋಗ್ತಿದ್ದಾನೆ. ಆರೆ ಅವು ಒಂಜಿ ಪುದರೆ ಏನೇನು ಗೊತ್ತುಜ್ಜಿ ಅಂಡ ಸಬ್ಬಾಯ ಅಂಡ ಎಂಕಿ ಹಿಂದಿ ಬರ್ಪು ಜೊತೆ ಅಕ್ಲೆಗೆ ಹಿಂದಿ ಬರ್ಪುಂಡು ಇಂದ ಎಂಕಿ ಹಿಂದಿ ಬರ್ಪುಂಡು. ಒಕ್ಕ ಒಂಜಿ ದಾದ ಗೊತ್ತುಂಡೆ ಸಪೋಟು ಪೋಯಿ ಜಿಡಲ್ಲ ಅಕ್ಲೆ ಬೇಜಾರಾವಂಡು ಅವು ಒಂಜಿ ಪ್ರಶ್ನೆ ಬರ್ಪುಂಡತಿ. ಹೌದಾ ಅಂತ ನಾನು ಬರ್ತೀನಿ, ಹೀರೋ ಪಾರ್ಟ್ ಕೊಡಿ ಅಂತ ಹೇಳ್ತಿದ್ದಾರೆ ನೂರು. ಎಡ ಅಂತ ಶಶಿಕಾಂತ್ ಅಣ್ಣ, ನಾನು ಈ ಹೀರೋ ಆಗಬೇಕಂತ ನೂರು. ಬಲ ಹಿಂದಿ ಓ ಅವ್ವ ಓಹೋ ನೆನಪುಂಡದಲ್ಲಿ ಶಶಿಕಾಂತ್ ಅಣ್ಣ ಹುಷಾರಿ ಮುಂದೆ ಗೊತ್ತಾಣ. ಲೈಕ್ ನನ್ನ ನವೀನ್ ಅಣ್ಣ ಹಾಯ್ ಹಾಯ್ ಎಂಚೊಲ್ಲರು ಹಾಯ್ ಸಿಸ್ಪನೊಂದುಲ್ಲೇರು ಎಂಚೊಲ್ಲರು ನವೀನ್ ಅಣ್ಣ ಚಾಪರಿಯರ ಮುದ್ದುಲಿ ದಮ್ ಬರ್ತಾ ಇದೆ. ಹೌದು ಮರ ಸುಸ್ತಾಯಿತು ಕೆಳಗೆ. ಹೌದು
ಹಾಯ್ ಶಶಿ ಬ್ರೋ ಅಂತ ನವೀನ ಅಣ್ಣ. ಓಕೆ ಬಾಯ್. ಶ್ರೀಹರಿ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದೀರಾ. 5 ಮಿನಿಟ್ ಹಾಗೆ ನೀರಿ ಆಯಿತಾ, ಒಂದು 5 ನಿಮಿಷ ಕಮೆಂಟ್ ಹಾಕ್ತೀರಿ. ಗಮ್ಮತ್ತೆ ಬೈಕ ಗಮ್ಮತ್ತೆ ಅಂದೆ. ಹಾಂ 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 ಓ ಅಂದೆ. ಅವು 3 ಗಂಟೆ ಬಸ್ ಬತ್ತ ನಾವೇ 3 ಗಂಟೆಗ ಹಾಂ ಬತ್ತಿತ್ತೇರೆ. ಎತ್ತಂಡೆ 5ನೇ ಆಯ್ತು ಆಯ್ತು ಸರಿ ಸರಿ ಹಾಂ ಬರ್ಪೇವೆ. ಹಾಂ ಓಲ್ಲ ತಿಕ್ಕು ಜಾತಿತ್ತೆ. ಎಲ್ಲಿದ್ದೀರಾ? ನಾನು ಅಂಗಡಿಗೆ ಹೋಗಿದ್ದೆ, ನೂರು ಅಂಗಡಿಗೆ ಹೋಗಿದ್ದೆ. ತರಲೇಬೇಕ ಲಡ್ಡು ಬ್ರೋ ಅಂತ ಶಶಿ ಅಣ್ಣ. ಡಿ ಕೆ ಅವರೇ ಹಾಯ್ ಹಾಯ್. ಡಿ ಕೆ ಅವರೇ ಹೇಗಿದ್ದೀರಾ? ಲೈಕ್ ಥ್ಯಾಂಕ್ ಯು ಪ್ಲೀಸ್ ಕಮೆಂಟ್. ಗುಡ್ ಈವ್ನಿಂಗ್ ನಿಮಗೂ ಕೂಡ ಗುಡ್ ಈವ್ನಿಂಗ್. ಟೀ ಆಯಿತಾ? ಅಂಗಡಿಯಲ್ಲಿ ಚಿಪ್ಸ್ ತಗೊಂಡು ಹೋಗ್ತಾ ಇದ್ದೀರಾ? ಇಲ್ಲ ಇಲ್ಲ, ನಾನು ಇದು ಬೇಕಿತ್ತು ಅದನ್ನು ತಗೊಂಡು ಹೋಗ್ತಾ ಇದ್ದೆ. ಮುದ್ದು ಹುಲಿ ಅದೆಂತ 100 ಎಂತ ಹೇಳ್ತಾ ಇದ್ದೀರಾ? ಡಿ ಕೆ ಅವರೇ ಇದ್ದೀರಾ? ಡಿ ಕೆ ಅವರು ಲಡ್ಡು ಗೊತ್ತಿಲ್ಲ ಏನು ಆದರೆ ಲಡ್ಡ ಓಕೆ ಓಕೆ ಕೊಡುವ ಆಯಿತಾ? ಲಡ್ಡು ಕೊಡುವ, ಚಾಕ್ಲೇಟ್ ಕೊಡುವ. ನಿಮ್ಮ ಮಂಡೆ
ನನ್ನ ಮಂಡೆ ಬೇಡ ನಿಮಗೆ, ನನಗೆ ಬೇಕು ಮಂಡೆ. ಬುದ್ಧಿವಂತ ಮಂಡೆಯನ್ನು ಕೊಡಲ್ಲ ನಾನು, ಆಯಿತಾ? ಯಾರಿಗೂ ಕೂಡ ಬುದ್ಧಿಶಕ್ತಿ ಇಲ್ಲ ತಲೆ ಅದು. ಬೇಕರಿನಲ್ಲಿ ತಗೊಂಡು ಹೋಗಿ ತಿನ್ನೋದು ಈಗ ಅಲ್ಲ. ಓಕೆ ಓಕೆ. ಮೋತಿಚೂರ್ ಲಡ್ಡು ಅಂಚ ಬನ್ನಿ ಅವು ಚೇಂಜ್ ಆತಂಡಿ ಯಾರು ಪಂತನ ಆರು ಮಧ್ಯಾಹ್ನ ತಿಂತನ ಜಾಸ್ತಿ ಆಯ್ತು. ಶಶಿ ಅಣ್ಣ ಅಂತ 100 ಅವರು ಅಲ್ವಾ? 100 ಮಧ್ಯಾಹ್ನ ತಿಂದ ಜಾಸ್ತಿ ಆಗಿದೆಲ್ಲ, ಅದಕ್ಕೆ ಅದು ಮೋತಿ ಹೋಗಿ ಮೂತಿ ಆಗಿದೆ. ಶಶಿ ಅಣ್ಣ ಪನ್ಲೆ ಬೊಕ್ಕ ಬತ್ಸ ಉಂಡೆ ಶಶಿ ಅಣ್ಣ. ಜಾಸ್ತಿ ಆಗಿದೆ. ಹೌದಾ? ಅದೇ ಗೊತ್ತಾಯ್ತು. ಬರ್ಸೆಜ್ಜು ಬಂದೆ. ಬರ್ಸೆಜ್ಜ ನೀವು ಹೇಗೆ ಇದ್ದೀರಾ ನೋಡಿಲ್ಲ ನಾನು ಒಂದು ದಿನ. ಅಲ್ಲಿ ಉಂಟಲ್ಲ, ನಾನು ಸ್ಟೋರಿ ಹಾಕಿದ್ದೇನಲ್ಲ ನೋಡಿ, ನಂದು ಶಾರ್ಟಲ್ಲಿ ಉಂಟು ನೋಡಿ, ಶಾರ್ಟ್ ವಿಡಿಯೋದಲ್ಲಿ ಸುತ್ತಿಗೆ ತಂದು ಯಾರ ತಲೆಗೆ ಹೊಡಿಲಿಕ್ಕೆ ಅದು. ಇಲ್ಲ ಮುತ್ತು, ಇಲ್ವಾ? ನೋಡಿಲ್ವಾ? ನೋಡಲೇಬೇಕು ನಾನು. ಯಾಕೆ ನೋಡುದು ನನ್ನನ್ನು? ಅಲ್ವಾ ಶಶಿಕಾಂತ ಅಣ್ಣ? ಯಾಕೆ ನೋಡಬೇಕು? ಎಲ್ಲಿ ಅಂತ ಕೇಳಿದ್ದ? ಅಲ್ಲೇ ನೋಡಿ ಶಾರ್ಟ್ ವಿಡಿಯೋದಲ್ಲಿ. ಚಾನಲ್ನಲ್ಲಿ ಏನು ಮುದ್ದು ಚಾನಲ್ನಲ್ಲಿ ಇದೆ ನೋಡಿ. ಹಾಂ ಹೌದದೇ, ಅಲ್ಲೇ ತಿಂಡಿ ಇಟ್ಕೊಂಡು ಹೋಗೋದು. ಯಾಕೆ ಅಂದರೆ ಎಲ್ಲರನ್ನು ನೋಡಿದ್ದೆ, ನಿಮ್ಮನ್ನು ಮಾತ್ರ ನೋಡಿಲ್ಲ. ವಾಯ್ಸ್ ಮಾತ್ರ ಕೇಳಿದೆ ನಾನು. ಹೌದಾ? ನೋಡುವ, ಮತ್ತೆ ಫೋಟೋ ಹಾಕುವ ಆಯಿತಾ? ಫೋಟೋ ಹಾಕ್ತೇನೆ ನೋಡಿ ನನ್ನನ್ನು. ಹ್ಞೂ ಅಂತ ಹೇಳ್ತಿದ್ದಾರೆ. ನಾನು ನಿಮ್ಮಷ್ಟು ಚಂದ ಇಲ್ಲ ಮಾರ, ನಿಮ್ಮಷ್ಟು ಚಂದ ಇಲ್ಲ. ಶಶಿಕಾಂತಣ್ಣ ಪೋಯರಾ ಏರ್ ಲೆಜ್ಜರ್ ಅಂತ ಪೂರ ಪೋಯಿನಿ ಅಂತ. ಸರಿ ಹಾಗಾದರೆ 100 ನಾನು ಲೈವ್ ಎಂಡ್ ಮಾಡ್ತೇನೆ ಆಯಿತಾ? ಶಶಿಕಾಂತಣ್ಣ ಇತ್ತರಡೊಂದು ಕಮೆಂಟ್ ಮಾಡಲೆ. ಹಾಂ, ಎಲ್ರಿಗೂ ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ಲೈವ್ಗೆ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮಹೇಶ್ ಅಣ್ಣ ನೋಡಿದೆ, ಆಟೋ ಅಣ್ಣ ನೋಡಿದೆ, ಸ್ವಾತಿ ಅಕ್ಕ ನೋಡಿದೆ, ಮುದ್ದು ಅವರನ್ನು ನೋಡಿಲ್ಲ ಅಲ್ಲ. ಓಕೆ ಅಂತ ಹೇಳ್ತಿದ್ದಾರೆ. ಬಾಯ್ ಬಾಯ್, ನಾಳೆ ಸಿಗುವ ಆಯಿತಾ ಲೈವಲ್ಲಿ. ಬಾಯ್. ಮತ್ತು ಮಹೇಶ್ ಅಣ್ಣನ ಲೈವ್ ಇದೆ 7:30ಗೆ, ಸಾಧ್ಯ ಆದರೆ ಬಂದು ಸಪೋರ್ಟ್ ಮಾಡಿ. ಹಾಗೆ ಈಗ 6 ಗಂಟೆಗೆ
ಇವರದು ಯಾರ್ದು ನಮ್ಮ ಕೃಷ್ಣಣ್ಣಂದು ಲೈವ್ ಇದೆ. 6 ಗಂಟೆಗೆ ಕೃಷ್ಣಣ್ಣನ ಲೈವ್ ಇದೆ, 7:15 ಮಹೇಶ್ ಅಣ್ಣನ ಲೈವ್ ಇದೆ. ಓಕೆನಾ? 100 ಹಾಯ್ ಅಂತ ಯಾನ್ ಹೆಣ್ಣು ಮಲ್ಪು ರವೀಂದ್ರಣ್ಣ. ಥ್ಯಾಂಕ್ ಯು ಸೋ ಮಚ್ ರವೀಂದ್ರಣ್ಣ. ಬಾಯ್ ಎಲ್ರಿಗೂ ಬಾಯ್ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇಷ್ಟೊತ್ತು ತುಂಬ ಸಪೋರ್ಟ್ ಮಾಡಿದ್ದೀರಾ. ಹೈಡಲ್ಲಿದ್ದು ಕೂಡ ಸಪೋರ್ಟ್ ಮಾಡಿದಂಥ ಎಲ್ರಿಗೂ ಥ್ಯಾಂಕ್ ಯು. ಓಕೆನಾ? ಓಕೆ ಬಾಯ್, ಟಾಟಾ, ಗುಡ್ ನೈಟ್.